ಭಿಕ್ಷಾಟನ ನಿಷೇಧ ಕಾಯ್ದೆಯನ್ವಯ ಉಡುಪಿಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭಿಕ್ಷಾಟನ ನಿಷೇಧ ಕಾಯ್ದೆ ಅನ್ವಯ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯವರ ಸೂಚನೆಯಂತೆ ಉಡುಪಿಯಲ್ಲಿ ಭಿಕ್ಷಾಟನೆಯನ್ನು ತಡೆಗಟ್ಟುವ ಸಲುವಾಗಿ ಮಂಗಳೂರು ನಿರಾಶ್ರಿತರ ಪರಿಹಾರ ಕೇಂದ್ರ ಅಧೀಕ್ಷಕರು ಮತ್ತು ಕಾರ್ಯಪಾಲಕ ಸಿಬ್ಬಂದಿ ವರ್ಗ ಹಾಗೂ ಉಡುಪಿ ಜಿಲ್ಲೆಯ ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡ್ ಅವರ ಸಹಯೋಗದೊಂದಿಗೆ ಉಡುಪಿ ಸಿಟಿ ಬಸ್ ಸ್ಟ್ಯಾಂಡ್, ಅಶ್ವತ್ಥಕಟ್ಟೆ, ಶನೈಶ್ವರ ದೇವಸ್ಥಾನ, ಮಾರುತಿ ಬೀತಿಕಾ ಹಾಗೂ ನಗರದಲ್ಲೆಲ್ಲ ಸುತ್ತಾಡಿ 13 ಜನ ನಿರಾಶ್ರಿತರನ್ನು ವಶಕ್ಕೆ ತೆಗೆದುಕೊಂಡು ನಿರಾಶ್ರಿತರ ಪರಿಹಾರ ಕೇಂದ್ರ ಪಚ್ಚನಾಡಿ ಮಂಗಳೂರಿಗೆ ಸೇರಿಸಲಾಯಿತು.